ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಪಾಲಿಕೆ ವ್ಯಾಪ್ತಿಯ ವಾರ್ಡ್ 22 ಕದ್ರಿ ಬಿನಲ್ಲಿರುವ ಕೊಂಚಾಡಿಯ ಶ್ರೀರಾಮಾಶ್ರಮ ಶಾಲೆಯಲ್ಲಿ ಶಾಸಕರಾದ ಡಾಕ್ಟರ್ ವೈ ಭರತ್ ಅವರು ಉಚಿತ ಕೋವಿಡ್ ಲಸಿಕಾ ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು. 500ಕ್ಕೂ ಹೆಚ್ಚು ನಾಗರಿಕರು ಈ ಲಸಿಕಾ ಅಭಿಯಾನದ ಸದುಪಯೋಗವನ್ನು ಪಡೆದುಕೊಂಡರು. ಶಿಬಿರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಜಯನಂದನ್, ಶಾಲಾ ಮುಖ್ಯೋಪಾಧ್ಯಾಯರಾದ ಮಂಜಪ್ಪ ಬಿ, ಡಾಕ್ಟರ್ ಮಹಿಮಾ ಗುಪ್ತಾ, ಆಶಾ ಕಾರ್ಯಕರ್ತೆಯಾದ ಸುಶೀಲಾ, ಪ್ರಮುಖರಾದ ಸೇವಂತಿ ಶ್ರಿಯನ್, ಕುಶಾಲಾಕ್ಷಿ, ಗಣೇಶ್ ಭಟ್, ಹರಿಪ್ರಸಾದ್, ಸಂಜಯ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದೇವೆ. ಸಾವು ನೋವುಗಳನ್ನು ಸಹ ಅನುಭವಿಸಿದ್ದೇವೆ. ನಮ್ಮ ಸಂಬಂಧದಲ್ಲಿ ಕುಟುಂಬದವರಲ್ಲಿ ಬೇರೆ ಬೇರೆ ಕಾಯಿಲೆ ಸಮಸ್ಯೆ ಯಾರಿಗೂ ಗೊತ್ತಿಲ್ಲ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಹಾಗೆ ಮೊದಲೇ ಬೇಕು ಬಂದಾಗ ಬಹಳ ಸಮಸ್ಯೆಗಳನ್ನ ಎದುರಿಸಿದ್ದೇವೆ. ಶಾಸಕನಾಗಿ ನಾನು ಬಂದಾಗ ನನಗೆ ಬಂದದ್ದು ಬೇರೆ ಫಸ್ಟ್ ವರ್ಷ, 2ನೇ ವರ್ಷ ಬಂದಾಗ ಕೋವಿಡ್ ಬಂತು, 3ನೇ ವರ್ಷ ಆದಾಗ ಕೋವಿಡ್ನ 2 ಅಲೆ, 4ನೇ ವರ್ಷ ಏನು ಬರಬಾರದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗ ಯಾಕಂತಂದ್ರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೇವೆ, ಆದ್ರೂ ಸಹ ಜನರ ಜೀವ ರಕ್ಷಣೆ ಮಾಡೋದು ಮೊದಲ ಆದ್ಯತೆ ಕೊಡ್ಬೇಕಾಗ್ತದೆ. ಹಾಗಾಗಿ ನಮ್ಮ ನರೇಂದ್ರ ಮೋದಿ ಅವರು ಲಾಕ್ಡೌನ್ ಅನ್ನು ಮಾಡಿ, ಯಾಕಂತಂದ್ರೆ ಕಷ್ಟಗಳನ್ನ ಅನುಭವಿಸಿದ್ದೇವೆ. ಜೀವ ಉಳಿದ್ರೆ ಮತ್ತೆ ಜೀವನವನ್ನ ಕಟ್ಟಬಹುದು, ಜೀವನ ಉಳಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಜೀವನವನ್ನ ಕಟ್ಟುವ ಪ್ರಶ್ನೆ ಇಲ್ಲ. ಹಾಗಾಗಿ ನಾವು ಮತ್ತೆ ಕಷ್ಟಗಳ